ಜಿಆರ್ಕೆ ನಿರ್ಮಾಣದ ಎಬಿ ಜಯರಾಜ್ ನಿರ್ದೇಶನದ ಗೌರಿಯಾರ್ ಹೊಳ್ಳ ಹಾಗೂ ಸುಹಾಸ್ ಹೊಳ್ಳ ನಿರ್ಮಾಣದ ಕುತ್ಕನ ಮದ್ಮೆ ತುಳು ಸಿನಿಮಾ ಜನವರಿ 3ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಹ ನಿರ್ದೇಶಕ ಜೀವನ್ ಉಳ್ಳಾಲ್ ಅವರು ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದರು. ಮಂಗಳೂರಿನ ಜ್ಯೋತಿ ಬಿಗ್ ಸಿನಿಮಾಸ್, ಪಿವಿಆರ್ ಸಿನಿಪೋಲಿಸ್ ಹಾಗೂ ಉಡುಪಿಯ ಅಲಂಕಾರ್ ಮಣಿಪಾಲದ ಐನಾಕ್ಸ್ ಬಿಗ್ ಸಿನಿಮಾಸ್ ಹೀಗೆ ವಿವಿಧೆಡೆ ಈ ಚಿತ್ರ ತೆರೆ ಕಾಣಲಿದೆ. ಇದೊಂದು ಸಂಪೂರ್ಣ ಕಾಮಿಡಿ ಚಿತ್ರವಾಗಿದ್ದು ಸಂಪೂರ್ಣ ಕುಟುಂಬ ಸಮೇತ ಬಂದು ನೋಡುವ ಚಿತ್ರವಾಗಿದೆ. ನಾಯಕನಾಗಿ ಪೃಥ್ವಿ ಅಂಬರ್, ನಾಯಕಿಯಾಗಿ ಶೀತಲ್ ನಾಯಕ್ ಅಭಿನಯಿಸಿದ್ದಾರೆ. ಪ್ರಮುಖ ತಾರಾಂಗಣದಲ್ಲಿ ದೇವಪ್ರಕಾಶ್ ಉರ್ವಾ, ಕುಮಾರಿ ಶ್ರೀಶಾ ಭಂಡಾರಿ, ಕಾರ್ತಿಕ್ ರಾವ್, ಮುಂಬೈ ರಂಗ ಕಲಾವಿದೆ ಚಂದ್ರಾವತಿ, ವಸಂತ್ ಕಾಣಿಸಿಕೊಂಡಿದ್ದಾರೆ. ಅರುಣ್ ಪೋಳಾರ್, ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ದೀಪಕ್ ರೈ ಪಾಣಾಜಿ ಸೇರಿದಂತೆ ಹಲವರ ಕಾಮಿಡಿ ಉತ್ತಮವಾಗಿ ಮೂಡಿ ಬಂದಿದೆ ಎಂದು ಹೇಳಿದರು. ಮುಖ್ಯ ಪಾತ್ರಗಳು ಅರವಿಂದ್ ಬೋಳಾರ್ ಅನ್ನೊಟ್ಟಿಗೂ ನವೀನ್ ಡಿ ಪಡೀಲ್, ಭೋಜರಾಜ್ ವಾಮಂಜೂರು, ದೀಪಕ್ ರೈ ಪಾಣಾಜೆ, ರಂಗಿತ ರಂಗ ಪಂಪಿನಂಗಿ ಸಿನಿಮಾಡು ಬಾರಿ ಖ್ಯಾತಿ ಪಡೆಯಿನ ರಫೀಕ್ ಪಂಪಿನ ಪಾತ್ರ ಖ್ಯಾತಿ ಪಡೆಯಿನ ಕಾರ್ತಿಕ್ ರಾವ್ ಪಂಪಿನಾರ್ ಈ ಸಿನಿಮಾಡು ಸುರುಕಾದ ತುಳು ನಿಜವಾದ ತುಳುತಾದ ಕನ್ನಡ ಪಿಕ್ಚರ್ ರೈಸಿ ನೀಡಬೇಕಾಯ್ತೆ ತುಳುಕು ಸುರುಕಾದ ಬಣ್ಣ ಪಡೆದಿದ್ದಾರೆ. ಅಂಚೆನೆ ಮುಂಬೈದ ರಂಗ ಕಲಾವಿದೆ ಶ್ರೀಮತಿ ಚಂದ್ರಾವತಿ ವಸಂತ ಬಂದಾರ ತುಳುಕು ಈ ಚಿತ್ರೋಡು ಬಣ್ಣ ಪಡೆದಿದ್ದಾರೆ. ಒರಿನ ಅಂಚೆನೆ ಒರಿನ ನೆಟ್ ಸೂರಜ್ ಸಾಲಿಯಾನ್, ಮೋಹನ್ ಕೊಪ್ಪಳ ಕದ್ರಿ, ಚೇತನ್ ಕದ್ರಿ, ಸುಮತಿ ಹಂದೆ, ಯಶವಂತ್ ಶೆಟ್ಟಿ, ಸುನೀಲ್ ಬಡಗಿದ್ರಿ ಇಂಚೆ ಸುಮಾರು 130 ಹೆಚ್ಚ ಜನ ಈ ಚಿತ್ರಗಳು ಆಕ್ಟ್ ಮಾಡ್ತಾರೆ. ನಾಯಕಿಯಾದ ಪೃಥ್ವಿ ಅಂಬರ್ ಮತ್ತು ನಾಯಕಿಯಾದ ಶೀತಲ್ ನಾಯಕ್. ದಬಕದ ಬಾಯಿಸ ಪಂಪಿನ ಪಿಕ್ಚರ್ ತುಂಬಾರು ಹೀರೋಯಿನ್ ಆಗಿ ಬರ್ತಿದ್ದೇವೆ. ಅಂಚೆನೆ ಸೆಕೆಂಡ್ ಹೀರೋ ಆದ ದೇವಿ ಪ್ರಕಾಶ್ ಮೇರೆಗೆ ಹೀರೋಯಿನ್ ಆದ ಹೊಸ ಪ್ರತಿಭೆ ಶ್ರೀಶಾ ಭಂಡಾರಿ ಪಡೆದು